ಹಲೋ ಏ ಮಾರಾಯ ನೀ ಏನು ಹರಿವತ್ತಿಂದ ಎಷ್ಟು ಸಲ ಕಾಲ್ ಮಾಡಿದಿ ಏನದ ಏನ್ರಿ ನೀವು ಫೋನ ರಿಸೀವ್ ಮಾಡೋದಿಲ್ಲ ಅವಾಗಿಂದ ಹಚ್ಚಿ ಹತ್ತಾತವ್ರಿ ನಮ್ಮ ಮನ್ಯಾಗ ನೆಟ್ವರ್ಕ್ ಕಡಿಮೆ ಐತಿವಪ್ಪ ಇದ್ರೆ ಎಲ್ಲಿ ಬಿಡ್ರಿ ಅದ ನಮ್ದು ಹೆಣ್ಣು ಒಂದಿತ್ರಿ ಕೊಡುವ ಸ್ವಲ್ಪ ರೊಕ್ಕದ ಅರ್ಕಾಚ್ ಬಂದಿತ್ರಿ ಈಗ ಹಾ ಸ್ವಲ್ಪ ಅದನ್ನ ಎಮ್ಮಿ ಮಾಡಿಸ್ಕೊಡ್ರಿ ಅಟ ರೊಕ್ಕದ ಅಡಚಣೆ ಭಾಳ ಐತ್ರಿ ಎಮ್ಮಿ ಮಾಡಿಸ್ಕೊಡುದು ಏನ್ ಮಾಡ್ಕೊಂಡೈತಿ ಎಮ್ಮೆ ಹಿಂಡತೈತ್ರಿ 65 ನಾಲ್ಕ ಹಾಲು ಹಿಂಡ್ತೈತ್ರಿ ಮತ್ತ ಈಗ ಸ್ವಲ್ಪ ಸಂಗೀನ ತುಂಬೋದಟ ಭಾಳ ಐತ್ರಿ ಮತ್ತ ರೊಕ್ಕದ ಕಾಡಾಕತ್ತಾರ ಭಾಳ ಎಮ್ಮಿ ಮಾಡಿಸ್ಕೊಟ್ರೆ ಚಲೋ ಆಕತ್ರಿ ಸ್ವಲ್ಪ ಚಲೋ ರೇಟಿಗೆ ಅದೇನಾರು ಅತಗ ಅಲ್ಲೇ ಬರ್ತಾನ ನಾ ಗೋಕಾಕ್ ಹೊಂಟಿನ ಕೆಲಸ ಇತ್ತು ನಮ್ ದೋಸ್ತಂದ ಮುಲ್ವ್ಯಾಧಿ ಆಪರೇಷನ್ ಇತ್ತಾಳ ಇಲ್ಲಿ ಹೊಂಟಿನ ನಾ ನೋಡಾಕ ಸ್ವಲ್ಪ ನಿಮ್ದಾಗ ಬಗ್ಗೆ ಇರತ್ರಿ ಯಾವಾರ ಅಲ್ಲಿ ದವಾಖಾನಿಗೆ ಹೋಗಿ ಅವನು ಮುಕ್ಳಿ ನೋಡೋದಕ್ಕಿಂತ ಮತ್ತೆ ಎಮ್ಮಿನ ಕೊಡಿಸ್ತಾನ ನಡಿ ಬರ್ತಾನ ಹಾ ಹಾ ಎಲ್ಲಿ ಎಮ್ಮಿ ತಗ ಆಯ್ತಾಯ್ತು ಬಂದೆ ಈಗ ಸದ್ದ ಬಂದ ಬಿಡ್ತ ನೋಡ್ರಿ ಹಾ ಬರ್ತ ಹೇಳಿ ನಾವು ಹಡ್ಡಿ ಅಲ್ಲಿ ದವಾಖಾನೆಗೆ ಒಂದು ಹೋಗುದಿತ್ತು ಚಪ್ಪಲ್ ಒಂದು ಎಲ್ಲಿ ನಾವು ಇಂಥದ್ರಾಗ ಗಾಡಿ ಒಂದು ಹಡಿಸಿ ಮಗ ಹೋದೋ ಏನೋ ಅಣ್ಣಗಳು ಬರತ್ತಾರ ಏನು ಮಾಡು ಮತ್ತೆ ನೀ ಟೈಪ್ ಅದು ಹೇಳಿಪ್ಪ ಒಟ್ಟ ಏನು ಹೇಳೋದು ಓದತ್ತೇನ ಅರೆ ಹೊತ್ತು 5 ಸಂಜಿಕ 4 ನೆನಪಿಟ್ಕೋ ಒಟ್ಟ ಇಟ್ಟ ಹೇಳ್ದ ಅವ್ನು ಸಂಜಿಕ 4 ಅವ್ನು ಎಷ್ಟು ಕೇಳ್ರು ಇಟ್ಟ ಹೇಳ್ದ ಮೊನ್ನೆ ಏನಾರ ಅರ್ಧ ಲೀಟರ್ ಹಿಂಡ್ತೈತಿ ಸಂಜೆ ಗುಷಿ ಹಿಂಡುದಲ್ಲ ಒದ್ಯಾತೈತಿ ಅಂತ ಏನಾರ ಅಂದಿ ಮತ್ತು ಬಾಯ್ ಬಿಟ್ಟ ಅಂದ್ರೆ ಓದಾನೆ ಎಮ್ಮೆ ಒಟ್ಟ ಐತ್ ಮಾಡಿ ಅದು ಮರಯ ಹಂಗಾರಿ ಮಾಡಿ ಒಟ್ಟು ರೊಕ್ಕ ಬಿಚ್ಚೋನು ಎಮ್ಮೆ ಕೊಟ್ಟು ದಾಡ್ಸಿ ಇದನ್ನ ಮಾಡು ಗಾಡಿ ಒಂದು ಓದ್ದಾರ ಹಡ್ಸ್ಕೊಂಡ ಮಕ್ಕಳ ಮಳೆಗಾಲದಾಗ ಈ ನಮ್ನಿ ಬಿಸಿಲು ಇನ್ನು ಬ್ಯಾಸಿಗೆ ಅನ್ಕ ಮುಕ್ಳು ಯಾರು ಹನ್ನೆರಡಾಕೈತಿ ಅವನು ಬಿಸಿಲಾಗ ಇಲ್ಲೇ ಅದಾರಲ್ಲ ಅವ್ರ ಏನು ಮಾರ ಹರಿಯತ್ತಿಂದ ಯಾ ನಮ್ನಿ ಕಾಲ್ ಬಾ ಮತ್ತೆ ಏನು ಅಷ್ಟ ಅರ್ಜೆಂಟ್ ಆಯ್ತು ಬರಪ್ಪ ಯಾವ್ದು ಇದೆ ಎಮ್ಮಿ ಇದೆ ಎಮ್ಮಿ ಎಮ್ ಚಲೋ ಐತ್ಲು ಹನ್ಯಾಗ ಎಮ್ ಭಾರಿ ಐತು ಏನ ಎಮ್ ಭಾರಿ ಐತಿ ನೋಡ್ತಿ ನೋಡಾಕನ ಅವು ಗಿರೇಕ್ ಬಂದ್ಬೇಕ ನೋಡ್ಬಿಡ ಅವಾಗ ನೀವು ನೋಡ್ರಲ್ಲ ಮೊದಲೆಲ್ಲ ನೀವು ನೋಡಿ ಖಾತ್ರಿ ಮಾಡ್ಕೊಂಡ್ರಿ ಅಂದ್ರೆ ಆಮೇಲೆ ನಿಮ್ಗೆ ಅವ್ರಿಗೆ ಹೇಳಕ್ ಚಂದ ಅನಿಸ್ತೈತಿ ಆಯ್ತೈತೇನ ಎಲ್ಲಿ ಆಯ್ದಿಲ್ಲ ಗೋ ಮತ್ತು ಏನಾರ ಅಟ್ಟ ಮಾರ ಹಾಲ ಪಾಲ ಚಲೋ ಹಿಡ್ದೈತಲ್ಲ ಎಮ್ಮೆ ವಿಷಯ ಕೊಟ್ಟ ತಲೆ ಕೆಡಿಸಬೇಡ್ನಿ ಅದು ಏನಾರ ಇವತ್ತು ಹಾಲು ಎಟ್ಟೈತಿ ಮೊದಲು ಹೇಳ ನನಗೆ 65 ಸಂಜಿಗೆ 4 ಪಕ್ಕ ನಾನು ಈ ಎಮ್ಮೆ 65 ಸಂಜಿಗೆ 4 ಹಿಡ್ತೈತಿ ನಕ್ಕಿವಪ್ಪ ನಾವು ಹಾಲು ಹಾಕ್ತಿಲ್ಲ ಡೈರೆಕ್ಟಲ್ಲಿ ಊರಾಗ ಸುಮ್ಮ ಈಗ ರೊಕ್ಕದವ್ರನ್ನ ಭಾಳ ಕಡಾಕತ್ತಾರ ಅವನು ನಾವು ಬರೀ ಮನಿಗೆ ಬರತ್ತಾರ ಹೊಳ್ಯಾಳಿ ನಮಗೆ ಅಸಹ್ಯ ಆಗತೈತಿ ಎಮ್ಮೆ ಹೆಂಡಿ ಹಾಕಿ ತೊಡಗ ವ್ಯಾಪಾರ ಆಕೈತಿ ಮತ್ತೆ ಸಿಗುದೇನ್ ಮಾಡ್ತಾವ ಸುಮ್ಮ ನಾವು ಕೊಡಾರಲ್ಲ ಇದು ಮಂದಿ ನಿಗ್ರಪ್ಪ ಹಡಿಸಿ ಮಕ್ಕಳ ಒಟ್ಟ ಗಪ್ಪರ್ವಾರು ಒಟ್ಟ ರೊಕ್ಕ ಬೇಕಾನತ್ತ ನೋಡಪ್ಪ ಪ್ರಪಂಚದಾಗ ಬಂದು ಬಿದ್ದದು ಬರೀ 3 ಬಟ್ಟಿಗಾಗಿ ಬಂದು ಬಿದ್ದಿದ್ಕಿ ನಮ್ಮನಿ ನೋಡ ಸಾಧುಗಳು ಆಗಿರಿ ಇದೆಲ್ಲ ಏನಾಕಿತ್ತು ಇದೆಲ್ಲ ಇಲ್ಲಿ ಮತ್ತೆ ಅದಕ್ಕಾಗಿ ನಾ ಒಂದು ಮಾತು ಹೇಳ್ತಾನೆ ಕೇಳ ನೀ ಏನಾರ ಹೇಳವಾಲಕ್ಕೆ ಎಮ್ಮಿದ ಹಾಲಿನ ಮಾತ್ರ ಗಚ್ಚ ಹೇಳ ನೀವು ಹಾಲಿಂದ ಒಟ್ಟ ತಲೆ ಕೆಡಿಸಬೇಡ ಮತ್ತೆ ನೀ ಎಲ್ಲರೂ ಹುಚ್ಚಿ ಹಂಗೆ ಮಾಡಿ ಮತ್ತೆ ಹಂಗಲ್ಲಪ್ಪ ಊರಾಗಿನ ತಂದಲ್ಲಿ ಮನಿ ಮಾರಿಗೆ ಹಂಗೆ ಸುಳ್ಳು ಹೇಳಕ್ ಬರ್ತದೆ ಅದನ್ನೇ ಹೇಳಿ ಒಟ್ಟ ನೀ ಸುಳ್ಳು ಮಾತಾಡೋದು ಬಿಡ ಇರ್ಲಿ ಎಮ್ಮಿ ಚಲೋ ಐತಿ ಎಮ್ಮಿ ಕೊಡಿಸ್ತೇನೆ ಅದನ್ನ ಚಲೋ ಐತ್ರಿ ಎಲ್ಲ ಸೆಲ್ಫಿ ತಕ್ಕೋತ ನಮ್ಮ ಓಣ್ಯಾನ ಹುಡುಗರು ಬಂದಿದ್ರು ಕೂಡ ಏನಪ್ಪ ಸೆಲ್ಫಿ ತಗೋದಿ ಅಂದ್ರೆ ನೋಡಕ್ ಅಂದ್ರೆ ಏನ್ ಬಾರಿ ಹಿಂಗ ಇದು ಯೂಟ್ಯೂಬ್ದಾಗ ವಿಡಿಯೋ ಮಾಡ್ತೈತಿ ಹಂಬರತ್ ನಾ ತಿಳ್ಕೊಂಡೀನಿ ತಡಿ ಬಾರಿ ಐತ್ರದ ಹಿಂಗೈತಿ ಇರ್ಲಿ ಬಿಡು ನೋಡಿ ಅಟ್ ಚಲೋ ದಾರಿನಿಗೆ ನಮಗೂ ಒಟ್ಟು ಅಡಿಸಿ ಮಕ್ಳು ಮಂದಿ ನಿದ್ರೆ ಅಟ್ ಕಡಿಮೆ ಆಗುವಂಗ ಬಾಯಲ್ಲಿ ಇಲ್ಲಿ ಒಂದು ಮಾತು ಹೇಳ್ತಾನೆ ಬಾಯಲ್ಲಿ ಸುಳ್ಳ ಮತ್ತು ಇವು ಮುಚ್ಚಿ ಮಾತಾಡೋದ ಕೆಲಸ ಆಗೋದಿಲ್ಲ ಎಮ್ಮಿ ಎಟ್ಟಾರು ಕೊಡ್ಸೋದು ಎಮ್ಮಿ ಸದ್ಯಕ್ಕೆ ನಮಗೊಂದು 80,000 ಆದ್ರೆ ನಡೀತೈತಿ ನೋಡ್ರಿ 80 ಆಗೋದಿಲ್ಲ 80 ಎಮ್ಮೆ ಅಲ್ಲ ಅಲ್ಲಪ್ಪ ಮಂದಿದ್ದ ನಿಗ್ರ ಭಾಳ ಐತಿ ಮರಯ್ಯ ಎಮ್ಮಿ ನೀ ಏನಾರು ಮಾಡ್ಬಲ್ಯಾಕ ಇದು ನೀ ಕಡೆಗೆ ಸಂತ್ಯಾಗ ಹೋಯ್ತು ಅಂದ್ರೆ 45-50 ಮಟ ಆಕೈತಿ ಹ್ಯಾಂಗೋ ನಿಲ್ಲಪ್ಪ ಹೇಳು ಮಟ್ಟ ನಿಲ್ಲ ಒಬ್ಬರಾರು ಹ್ಞೂ ಅನ್ರಲ್ಲ ಆಕೈತಿ ನೀ ಹ್ಞೂ ಅಂದಂದ್ರೆ ಒಂದು ಕೆಲಸ ಮಾಡ್ತಾನೆ 10,000 ಲೀಡ್ಲೆ ಕೊಡಿಸ್ತಾನು ಕರೆ 5 ನೀ ಮಾತ್ರ ನಾನು ಸರ್ಸಬೇಕು 10,000 ಅಂದ್ರೆ 90,000 ಕೊಡಿಸ್ತಿ 90 ಕಾಲು ಶಾಂತಿ ಹೊರ 45-50 ಮಾರ್ತೈತಿ ನೀನು ಎಮ್ಮೆ 60 ಕೊಡಿಸ್ತಾನೆ ಎಣ್ಣೆ ಭಾಳ ಕಡಿಮೆ ಆಕೈತಪ್ಪ 60 ತುಂಬುದೈತೈತಿ ಅಲ್ಲಿ ಮುಲ್ವಾದಿ ಆಪರೇಷನ್ ಆಗೈತೆ ನಮ್ಮ ದೋಸ್ತನ ಮಗಂದ ಅವ್ನು ಮುಕ್ಳಿಗೆ ನೋಡಕ್ಕೆ ಹೋಗಲಿ ಅವ್ನು ಎಮ್ಮೆ ಕೊಡಿಸ್ರು ಅಲ್ಲಪ್ಪ 9 ಲೀಟ್ರ್ ಹಾಲು ಹಾಕ್ತು ನಾವು ಉಣ್ಣಾಕ ಇಟ್ಕೊಂಡ ನೀವು 9 ಲೀಟ್ರ್ ಹಾಕುವಲ್ಯಾಕ ಆ ಮಾತು ಬೇರೆ ರೇಟ್ ಎಷ್ಟಾಗೋದು ಅಟ್ಟಾಗೋದಿಲ್ಲ ಅದ
ಅಲ್ಲ ದಿನ 500 ಲೆಕ್ಕ ಹಿಡಿದ್ರು 15,000 ರೂಪಾಯಿ ತಿಂಗಳ ಅದ ಆಕತಿ ಬರೀ 3-4 ತಿಂಗಳಿಗೆ ಅಂದ್ರೆ ಮುಟ್ಟಿ ಹೋಗ್ತೈತಿ ಹಂಗಾಗಿ ನನಗೆ ದಲಾಲಿ ಯಾವಾಗ ಬಿಡ್ಲಿ ಅನ್ನಂಗೆ ಐತೆ ನನಗೆ ಎಷ್ಟು ತಿಳಿಸಿ ಹೇಳೋದು ರೈತರಿಗೆ ನಿಮಗೆ ಒಟ್ಟು ತಿಳ್ಕೊಳಂಗಿಲ್ಲ ನೀವು ಶಾಂತಿಗೆ ಹೋದ್ರಿ ಅಂದ್ರೆ ಎಮ್ಮಿ ಹೆಂಗೆ ಮಾಡ್ತೀರಿ ಗೊತ್ತೈತೇನ 45,000 ಕೊಟ್ಟು ಬರ್ತೀನಿ 60ಕ್ಕೆ ಕೊಡಿಸ್ತಾನೆ 60ಕ್ಕೆ ಅದು ನಿನಗೆ ನನಗೆ ಅಟ್ಟ ಗೊತ್ತದ ಕರೆ ನೋಡಪ್ಪ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡು ಮಂದಿದ ನಿಗ್ರ ಭಾಳ ಆಗೈತಿ ಮಂದಿ ನಿಗ್ರ ಬಾಳಾಗೈತು ಹಿಟ್ಟಿದ್ದಟ್ಟ ರೊಟ್ಟಿ ಆಗುದ್ಲಾ ಅಟ್ ನೋಡಿ ಮಾತಾಡಿ ಅಟ ಇನ್ನೊಂದಿಟ್ಟು ಆದ ಹಾಲು ಹೆಚ್ಚು ಹೇಳೋಂಗ ನನ್ನ ಕೈಯಾಗ ಇರಂಗಿಲ್ಲ ನಿಂದು ತೊಗೊಂಡು ಅವ್ನು ಕೊಡವ ಅವ್ನು ತೊಗೊಂಡು ನಿನಗೆ ಕೊಡವನ ನಾ ದಲಾಲ ನಾ ಹೆಂಡಿನೂ ಬೆಳೆಯಂಗಿಲ್ಲ ಏನು ಕಿಸಂಗಿಲ್ಲ ಅದಕ್ಕಾಗಿ ಏನು ಮಾಡ್ತಾನು 10,000 ಲೀಡ್ಲಿ ಮಾರಿಸ್ತಾನೆ 50 ರೇಮ್ ಐತದ ಒಟ್ಟು 5,000 ರೂಪಾಯಿ ನೀನು ನನಗೆ ಕೊಡ್ಬೇಕು ನೋಡು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿಸಪ್ಪ ಅದು ಗಿರೇಕ್ ಹಂಗೆ ಏನಾರು ಎತ್ತಂದ್ರೆ ಮಾಡ್ತಾನ ನೀ ಗಟ್ಟಿ ತಿಳ್ಕೊ 60 ತಿಳ್ಕೊ ಮ್ಯಾಲಾದ್ರೂ ಮಾಡೋನು ಬೇಕಾದ ಮಾಡಿಸಿ ನೀವು ಒಟ್ಟು ಆಗಬೇಕಂದ್ರೆ ಆಗುದಿಲ್ಲಪ್ಪ ಅದು ಯಾವಾರ ಐತದ ಸಗಣ ಹಾಕೈತಿ ಬರೋದು ಹಂಗಲ್ಲ ಮರನ ಮಾರಾಟ ಯಾವ ಗೊತ್ತೈತೇನ ಗೊತ್ತಿಲ್ಲ ಆಗಬೇಕಂದ್ರೆ ಆಗುದಿಲ್ಲ ನೋಡದ ನೋಡಿ ಮಾಡಿ ಮತ್ತೆ ಈಗಿದ್ದ ಮನುಷ್ಯ ಮನೆಗೆ ಹೋಗಿ 10 ಗ್ಯಾರಂಟಿ ಇಲ್ಲ ನೀ ನೋಡಿ ಮಾಡ ಬೇಡತ್ವ ಬೇಡ ಇಲ್ತವ ನೀ 60 ಗಚ್ಚಿ ತಿಳ್ಕೊ ಅದು ಹೆಚ್ಚು ಅವ್ರು ಮಾಡಿಸ್ತಾನ ನಾನು ನಿನಗೆ ಮಾಡಿಸ್ರಲ್ಲ ಹಾಂ ಮತ್ತೆ ನೀವು ಇಲ್ಲೇ ಇರ್ರಿ ಒಂದು ಗಿರೇಕಿ ಫೋನ್ ಹಚ್ಚಿ ಬರ್ತಾನ ಐತ್ರಿ ಗಿರೇಕಿ ಆಯ್ತು ಗಿರೇಕಿ ಚಲೋ ಆತ್ರಿ ಮತ್ತೆ ಚಲೋ ಗಿರೇಕಿ ಐತೆ ಅಗದಿ ರೋಗ ಗಿರೇಕಿ ಐತೆ ಒಟ್ಟ ಅಂಜಿಕೆ ಇಲ್ಲ ಭಾಳ ಚಲೋ ಆತ್ರಲ್ಲ ಅವನವ್ ನಿಂದು ಎದ್ದು ಹೇಳಿ ಭಾರಿ ಐತಿಕಪ್ಪ ನಂದು ಫೋನ್ ಹಚ್ಚಿ ಬಿಡು ನಾವು ಎಡ್ಸಿ ಮಕ್ಕಳು ನೋಡಿ ಇಡ್ಯಾರಪ್ಪ ಹಲೋ ಹಲೋ ಚಿದೋನ ನಾ ಚಿದಾನಂದ್ ಮಾತಾಡಿದ್ರಿ ನೀವ್ಯಾರ ನಾ ದಲಾಲಪ್ಪ ಮಕ್ತುಮ್ ದಲಾಲ ಹಾ ಎಮ್ಮೆ ನೋಡಾಕ ನಿಮ್ಗ ಹೇಳಿ ನಿನ್ನೆ ಹೇಳಿ ಕುಡ್ದಿದ್ದೆ ನಿನ್ನೆ ಇಲ್ಲೋಪ ಮತ್ತೆ ನಿನ್ನೆದೇನ್ ನೆನಪಿರುದಿಲ್ಲ ನಿನ್ನಿದ್ ನೆನಪಲ್ಲು ನಿನ್ನ ಕೈಕಾಲು ಬಿದ್ದು ಹೇಳತ್ತಿ ನನಗೆ ಹಿಂದೂ ಎಮ್ಮೆ ಬೇಕಂತ ಹೇಳಿ ಹೌದೋಪ ಹುಡುಗರಿಗೆ ಹಾಲು ಇಲ್ದಂಗ ಆಗ್ಯಾವ ಮನ್ಯಾಗ ಚಾಕ್ ಹಾಲು ಇಲ್ದಂಗೆ ಅಯ್ಯೋ ಒಂದು ಕೆಲಸ ಮಾಡಿ ಈ ಎಮ್ಮೆ ಒಂದು ಭಾರಿ ಐತಿ ಹಾಲು ಎಟ್ಟೈತತ್ತ ಹಾಲು ಹರಿವತ್ತ ಇದು ಸಂಜೆಗೆ 4 ಹರಿಯಾಗೈದ ಸಂಜೆಕ್ 4 ಮನೆ ತುಂಬ ಹಾಲ ನೀ ಹರಿವತ್ತೆ ಅದು ಹಾಲಿನ ಜಳಕ ಮಾಡೋದು ನೋಡ ಮರಯ ಒಟ್ಟ ಅದ ಹಾಲು ಹಿಂಡ್ಬೇಕ ಎಮ್ಮೆ ಮತ್ತೆ ಎಮ್ಮೆ ಹಾಲು ಹಿಂಡ್ತೈತಿ ಮತ್ತೇನು ಬೇರೆ ಹಿಂಡಂಗಿಲ್ಲ ಹಿಂಡ್ತೈತ ಕೈಪಿನ್ಯಾಗ ಗಿಂಡ್ಯಾಗ ಹಿಂಡಾಕತ್ರಿ ಏನ್ ಮಾಡ್ದಪ್ಪ ಯಪ್ಪ ಅವ್ರು ಖಾತ್ರಿ ಕೊಡತ್ತಾರ ದೇವ್ರ ಒಟ್ಟ ಹರಿಯಾಗೈದ ಸಂಜೆಕ್ 4 ಹಾಲು ಒಟ್ಟ ನೀ ಲಗುಟ್ ಬಂದ್ರೆ ಎಮ್ಮೆ ಸಿಗ್ತದೆ ಇಲ್ದ್ರ ಮತ್ತೆ ರಂಗ್ಯಾಗ ಕೊಡಿಸ್ಬಿಡ್ತು ನೋಡ ಬ್ಯಾಡಪ್ಪ ಒಂದ್ 4,000 ಪರ್ಕ್ ಆಗ್ಲಿಕರೆ ನನಗ ಕೊಡ್ಸಕ್ಕೆ ಎಮ್ಮೆ ರೊಕ್ಕ ಹೆಚ್ಚು ಕೊಡ್ತೀನಿ ಕರೆ ಹಾಲು ನಿಕ್ಕಿಬೇಕಾ ವಜ್ರ ಬೇಡ 4,000 ಹೆಚ್ಚಾಗ್ಲತ್ತಿಳ ಮಾರ ನೀ ಚಲೋಲ್ಲ ಗಪ್ಪರ ನೀವೊಂದು ಕೆಲಸ ಮಾಡು ಇಲ್ಲೊಳ್ಳೆ ಪಟ್ನ ಬಂದ್ಬಿಡ್ನಿ ಈಗ ಸದ್ಯ ಈಗ ನಮ್ಮ ಹುಡುಗರ್ನ ಕರ್ಕೊಂಡವನ ಬಂದ ಬಿಡ್ತು ನೋಡಿ ಎಲ್ಲಿ ಬರ್ಬೇಕೇನ ಇಲ್ಲಿಲ್ಲ ಇಲ್ಲಿ ಇದೈತ್ ನೋಡಿ ಇಲ್ಲಿ ಬಸವಣ್ಣ ಏನೋ ಐತ್ ನೋಡಿ ಇಲ್ಲಿ ಮುತ್ತೋಳ ಹೊಲ್ತಕ ಹೊಲ್ತಕ ಅವ್ರದ ಏಮೈತಿ ಬಾ ಪಟ್ನ ಬರ್ತೈತಿ ಬಂದ ಬಿಟ್ಟು ನೋಡಿ ಇಲ್ದ್ರ ರಂಗ್ಯಾಗ ಕೊಡಿಸ್ತಾನ ಮತ್ತೆ ರಂಗ್ಯಾಗ ಬ್ಯಾಡ್ಗಪ್ಪ ನಾ ಯಾಕಡೆ ಸಾಯ್ಬೇಕು ಮಾರ ನೀ ಏನಾರು ಲಗುಟ್ ಬರ್ಲಿಲ್ಲ ಅಂದ್ರೆ ಇವ್ರು ಏನಾರ ಮತ್ತೆ ಇವ್ರು ಹೋಗವ್ರ ಆ ಕಡೆ ಊಟ ಬರ್ತೀನಿ ಗಪ್ಪ ಹೋದೇವ್ರ ಯಾಕಡೆ ಒಪ್ಪರಿ ಸಾಯಕ್ಕೆ ಬಾ 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 ಬಾಯ್ ಬಾಯ್ ಹೇಳ್ರಿ ಇಲ್ಲಿ ಹೇಳ್ರಿ ಗಿರೇಕ್ ಮಾತ್ರ ಬರತೈತಿ ಈಗ ಸದ್ಯ ಅಗದಿ ಅವನು ಇದ್ದುಳು ಅದಾನ ಏನ ಒಂದು 4,000 ರೂಪಾಯಿ ಹೆಚ್ಚಾದ್ರೂ ಹೋಗಿದ್ದೀನಿ ಏನು ಟೆನ್ಷನ್ ಹೆಚ್ಚು ಮಾಡ ಒಟ್ಟು ಫುಲ್ ಹೆಚ್ಚಿಟ್ಟು ಹೇಳಿ ಅವ ಆದ್ರೆ ಆಮೇಲೆ ಕಡಿಮೆ ಮಾಡ್ಕೊತ ಬರೋಲ್ಯಾಕ ನಾ ಹೇಳೋದು ಹೇಳ್ತಾನೆ 90,000 ದಾರಿನ ಹೇಳೋಣ ಅದಕ್ಕೆ ಹ್ಞೂನಪ್ಪ 90,000 ದಾರಿ ಹೇಳೋಣ ಒಟ್ಟು 60 ನೀವು ತಿಳ್ಕೊರಿ ನೋಡು ಹೆಚ್ಚು ಆಗ್ಬೇಕಂದ್ರೆ ನಮಗೆ ಹೆಚ್ಚು ಮಾಡಿರ್ಬೇಕ ಮತ್ತೆ ನೆನಪಿಟ್ಕೊ 50 ರೆಮಿ 60ಕ್ಕೆ ಮಾರ್ಸಾತಾನೆ ನನಗೇನು ನೀವು ಏನು ದಾನ ಕೊಡತ್ತಿಲ್ಲ ಧರ್ಮತ್ ಕೊಡತ್ತಿಲ್ಲ 80 ಹೇಳಿವೆ ನೀನು ಏನಾಯ್ತು 2 ಲಕ್ಷ ಹೇಳ್ತಿ ಆಯ್ತು ತೋರಪ್ಪ ನೋಡಿ ಮುಗಿಸ್ಬಿಡು ಮತ್ತೆ ನಿಮ್ಗೆ ರೊಕ್ಕ ಬೇಕು ಬೇಡ ಬೇಕಾಯ್ತು ಮರ ಹಂಗಲ್ಲ ಏನು ನಿನ್ನ ಎಮ್ಮಿ ಮಾಡಿಸ್ಲು ಅಲ್ಲಿ ಮುಲ್ವಾದಾಗ ಮುಕ್ಳಿ ಹರ್ಕೊಂಡ್ಬಿದ್ದ ನಾವು ನೋಡಕ್ ಹೋಗಿಲ್ಲ ಇಲ್ಲ ಎಮ್ಮೆ ಕೊಡ್ಸ ಯಾಕಂದ್ರೆ ಹಡ್ಸಿ ಮಕ್ಳು ಮತ್ತೆ ಚಂಚಕಂದ್ರೆ ಮನಿಗೆ ಬರ್ತಂದ ರೊಕ್ಕದವ್ರ ನೀವು ಒಟ್ಟ ಟೆನ್ಷನ್ ತಗೋಬೇಡ ಯಾಕಡೆಯಿಂದ ಈಚೆಗಡೆ ಅಲ್ಲಿ ಬರ್ತಾನ ನೋಡ ಅವ್ರ ದೂತರದವನಲ್ಲ ಮರ ಅವ ನಿಂದು ಗೊತ್ತೈತ್ಲ ಅವಂದ ಗೊತ್ತಿದೆ ರೈತ ಕಾಂತಾನ ರೋಕ ಐತಿಲ್ಲ ಮತ್ತೆ ರೋಕ ಎಲ್ಲ ರೋಕ ಆಯ್ತು ಬರ್ಲಿ ನೀ ನೋಡಿದ್ರ 4 ಜನ ಕೂತ್ಕೊಂಡು ಹೋಗ್ತಿದ್ವಿಲ್ಲ
ತರ್ ಒಂದ ಮಿನಿಟ್. ಹಾಯ್ ಏನು ಹೆಣ ಯಾಕಂದರೆ ಏ ಅಣ್ಣ ಲೋಪ ಅವ ನಾವು ಹಡ್ಡಿ ಏಪ ಚಿದಾನ ಹಿಂಗ್ಯಾಕೆ ಕರ್ಕೊಂಬಂದಿವ ಅವನ ಏಪ ಕುಂಡಾಕ್ ಜಾಗ ಬೇಕಲ್ಲ ಈ ಮಗ ಮುಂದ್ ಕುಂಡುದಿಲ್ಲ ತಾನು ಅದಕ್ಕ ಮಗನ್ ಡಬ್ ಹಾಕಿ ಅವ್ನು ಮ್ಯಾಕ್ ಕುಣ್ಸೇನೆ ನಾನು ನೋಡ್ಬೇಕೇನೆ ಅಂತ ನಾಳೆ ನೋಡ್ಲಿ ಅಂತ ಮುಂದಿನ ಕಳಿಸಿ ಮರ ಇದೇನು ಎಮ್ಮೆ ಒಯ್ಯವ್ರು ಏನು ಯಾರು ನೋಡಿದ್ರು ಮತ್ತೇನದಾವ ನಿಮ್ ಕಡೆ ಏನು ನಮ್ಮ ಕಡೆ ಏನಿಲ್ಪ ಎಮ್ಮಿ ಬಿಟ್ರಿ ಎಮ್ಮಿ ಒಯ್ಯವ್ರು ಏನ್ ಒಯ್ಯವ್ರು ಕೇಳಿದ ಅಣ್ಣ ಅದಕ್ಕೆ ಮತ್ತೇನದಾವ ಇದೇಗ ಹೆಂಡಿ ಹಾಕೈತೆ ಎಣ್ಣಿನ ತುಂಬ್ಕೊಂಡು ಹೋಗೋದು ಒಂದು ಬುಟ್ಟಿ ಗೊಬ್ಬರ ಏ ನಮ್ಗೆ ಹಾಲು ಬೇಕಾ ಶಗಣಿ ಹಾಲ ಏನು ನೀವು ನಡ್ರಿ ಇಲ್ಲಿ ಹುಡುಗರೆ ಯಾರ ಅವ್ ನನ್ನ ಮಗ ರೀ ಸಣ್ಣ ಇವ ಮನ್ಯದವ್ರಿ ಹಿರಿಯಣ್ಣ ಇವ ಹಾ ಮನೆ ಮದ್ವೆ ಆತತ ಮನೆ ಮದ್ವೆ ನೀನ್ ಎಮ್ಮಿ ಕೊಡ್ಸಾವ ನಮ್ಮ ಮನಿದೆಲ್ಲ ಕೇಳ್ಕೊತ್ಕೊಂಡಾವ ಇದು ಏ ಮರ ಎಮ್ಮೆ ಕೊಡ್ಸಾತೀನಿ ಮತ್ತೆ ಇವ್ನು ಡಬ್ಬ ಹಾಕಿ ತಿಳ್ಕೊಂಬಂದಾರ ನಾನು ಕೇಳಿನ ನಂದೇನ ಬಾ ಏ ನೀವು ಇಲ್ಲೇನಿಲ್ರ ಸರಿ ಏ ಅವನ್ಯಾಕ ಹಂಗಪ್ಪ ಅವನ್ಯಾಕ ಹಂಗಲ್ಲ ಅವೇನು ಹಿರಿಯನ ಬಾ ಇಲ್ಲಿ ಏ ಹಾಲು ಬೇಕಾಗಿದ್ದು ಅವ್ರಿಗೆ ಹಾಲು ಅವ್ರಿಗೆ ಬೇಕಾಗಿ ಕೊಡ್ಸವ್ನು ಏನದಲ್ಲ ಹಾ ತಗೊಳವನ ಹಾಂ ಗಪ್ಪ ಎಮ್ಮೆ 9 ಲೀಟ್ರ್ ಹಾಲು ಐತಿ ಏನು ಗೌಳೆ ಎಮ್ಮೆಗಳು ಸುದಕ್ಕೆ ಹಿಂಡಂಗಿಲ್ಲ 9 ಲೀಟ್ರ್ ಈಗಿನ ಕಾಲದಾಗ 9 ಲೀಟ್ರ್ ಎಮ್ಮೆ ಹಾಲು ಐತಿ ಒಟ್ಟು ಟೆನ್ಷನ್ ಹೋಗ್ಬೇಡ ಆಯ್ತು 70 ಬಿಡೋಂಗಿಲ್ಲ ಎಮ್ಮೆ ನಿನ್ಗೆ ಹೇಳ್ತಾನೆ ಮತ್ತೆ ಒಳಗಿನ ಹಕ್ಕಿಕತ್ ಹೇಳಿ ನಿಂಗನ ಅವ ಹೇಳ್ತಾನೆ 1,10,000 ಈಗಿನ ಕಡೆ 70 ಬಿಡೋಂಗಿಲ್ಲ ನೀನ್ ಎಮ್ಮಿ ಆಯ್ನ 1,70,000 ಹೇಳಕ 1,70 1,20 ಬಾ ಗೊತ್ತ ಹಾಂ ಚಲ್ತಂಗ ಹೇಳಪ್ಪ ನೀ. ಹಾಲಿಗೆ ಕಿಮ್ಮತ್ತೈತಿ ಹಾಲಿಗೆ ನೋಡ ಹೆಂಗೈತಿ ನೋಡಿ ಎಮ್ಮೆ ಏ ತಮ್ಮ ಹೆಂಗೈತೋ ಎಮ್ಮೆ ಎಮ್ಮೆ ಇದ್ದಂಗೆ ಐತಿ ಸೇಮ್ ಎಮ್ಮೆ ಹಂಗೈತ್ಲ ಎಮ್ಮೆ ಹೆಂಗೈತಿ ಅಂದ್ರೆ ಎಮ್ಮೆ ಇದ್ದಂಗೆ ಐತ್ರಿ ಎಮ್ಮೆ ಇದ್ದಂಗೆ ಇರ್ತೈತ್ರಿ ನೋಡ್ರಲ್ಲ ಏಯ್ ಗುಳವ ಎಮ್ಮೆ ಚಲೋ ಐತೋ ಸುಮಾರು ಐತೋ ಕೇಳಿ ಇವು ಒಂದು ಹೆಚ್ಚಿಗೆ ಬಂದೈತಿಲ್ಲ ಏನ ಅದು ಎಕ್ಸ್ಟ್ರಾ ನಿಮ್ಗೆ ಅದ ಫ್ರೀ ಅದ 4 ಮಲಿ ಜೋಡಿ 1 ಮಲಿ ಫ್ರೀ ಅದು ಹರ್ಯಾಗಟ್ಟ ಹಿಡ್ದೈತೇನ ಒಂದು ಮಲಿ ಇಲ್ಲ ಹಾಂ ಅದು ಹಿಂಡಂಗಿಲ್ಲ ಅದು 4 ಮಲ್ಯಾಗ ಹಾಲು ಬರ್ತಾವ ಏಪ್ಪ ಬರಲಿ ಬರ್ರಿ ಎಲ್ಲ ಸಕ್ಕರೆ ಇಲ್ಲೇ ಹೇಳ್ರಿ ಅದು ತೊಗೊಂಡ್ರಿ ಇದು ಫ್ರೀ ಏನ್ರಿ ಹಾಂ ಅದು ತೊಗೊಂಡ್ರಿ ಇದು ಫ್ರೀ ಏ ಗಪ್ಪರಕ ಇವನ್ನೆಲ್ಲಿ ಕರ್ಕೊಂಬಂದಿವ ಇವನ ಏ ಮತ್ತೆ ಎಮ್ಮಿ ಜೋಡಿ ಕರಾಕ್ ಕೊಡುದಿಲ್ಲ ಹತ್ರ ಬೇರೆ ಆಕೈತಿ ಏನೋ ನೀನು ಏನು ಇಸ್ಕೋದು ನೀವು ಹೋಗಿ ಕರ ಅದನ್ನ ಇವ್ರ ತಂಗಿ ಕೊಡ್ತಂತ ಹೇಳ ನಾವು ಇಲ್ಲಿ ನೋಡ್ಲಿ ಪಟ್ನ ದಾರ್ನಿ 1,10 ಹ್ಞೂ ಏನಪ್ಪ ದಾರ್ನಿ ಹೆಂಗೆ ಏನೇನ ಸಾವ್ಕಾರ ಒಟ್ಟ 1,10 ಆದ್ರೆ ಎಮ್ಮೆ ಕೊಡ್ತೀವ್ರಿ 1,10,000 ರೂಪಾಯಿ ದಾರ್ನಿ 1 ಕೊಡಕೊಂತಾರ ಏನು ತಾರ್ ಮಹೀಂದ್ರ ತಾರ್ ಕೊಡಕೊಂತಾರ 1,09,000ಕ್ಕೂ ಸಿಗುದಿಲ್ಲ ಮತ್ತೆ ಯಾವ ಮಹೇಂದ್ರ ತಾರ್ ಹಿಂಡ್ತಾವ ಗಾಡಿ ತೊಗೊಂಡು ತಿರ್ಗಾಡ್ತೀವಲ್ಲ ಹೊರಗೆ ಯಪ್ಪ ಬೈಕ್ನಾಗ ಅಡ್ಡಾಡಕೊಂತೀವಿ 4 ಜನ ತಾರ್ ತಗೊಂಡಿವಿ ಅಂದ್ರೆ 10 ಜನ ಹೋಗೋದು ನಾವು ಕಾರ್ನಾಗ ಏ ನಿನ್ನ ಅವನ ವಾಟಿಗೆ ಏನು ಉಂಟೆ ಒಟ್ಟಿಗೆ ಹಾಲು ಬೇಡ ಬೇಕಲ್ಲ ಡೈರಿ ತಗೋಣ ಮತ್ತೆ ಅದು ಕಾರ್ ಗಾಡಿ ಬಡ್ಯಾಕ ಕೂತ್ ಹಿಡ್ತಿ ಅದನ್ನ ಇಲ್ಲಪ್ಪ ಅಂಗಡಿಯಾಗ ಹೋಗಿ 10 ರೂಪಾಯಿ ಕೊಡೋದು ಹಾಲು ತೊಗೊಂಬಂದ್ಬಿಡೋದು ಇದು ಯಾಕೆ ತೊಗೊಂಡು ಸುಮ್ಕೆ 1,09,000 ಅಂತ ನಾವ ಯಾಡತ್ರ ಮೋಯ್ತಿರಿ ನೋಡಿ ನಿಮ್ಮದ ಪಾಕೆಟ್ ಹಾಲು ಉಂಡು ಪಾಕೆಟ್ದಂಗ ಆಗ್ಯಾವ ಇದನ್ನ ನೋಡೋದು ಅವ ಎಮ್ಮಿ ಕ್ಯಾನ್ಸಲ್ ಬಾಯ್ ಹಚ್ತಾನ ನೋಡ ಹಂಗಾಗ್ಯಾನ ನೋಡ ಅಪ್ಪ ಮತ್ತೆ ಏ ಬಿಡ್ರೋ ಏಪ್ಪ ಹೇಳ್ರು ಏ ದೇವ್ರ 1,10 ಹೇಳಿದಿಲ್ಲ ನೀನ ನಿಮ್ದು ಏನೈತಿ ಇವ್ ನಮ್ಮ ಹುಡುಗ 40,000 ಅತ್ತಾನ ನೋಡ್ರಿ ಈ ಹಿರ್ತಾನ ಅವನ ಕೈ ಆಗೈತಿ ನಿನ್ನ ಕೈ ಆಗೈತೆ ಏ ನಾವು ಎಲ್ಲ 3 ಮಂದಿ ಕೂಡ ಮಾಡಿದ್ರಿ ಹಂಗ ಬೇರೆ ಬೇರೆ ಎಲ್ಲ ಪಾಪ ಮಕ್ಕಳ ಎಲ್ಲ ದೋಸ್ತರು ಇದ್ದಂಗ ಅದು ನಾವು ದೋಸ್ತರು ನಾವು ಒಳ್ಳೆ 3 ಮಂದಿ ಹಿರಿಯರ ಆದ್ರೆ ಅಂದ್ರೆ ಎಮ್ಮೆ ವ್ಯಾಪಾರ ಮುಗಿಯಂಗಿಲ್ಲ ಇದನ್ನ ಪಕ್ಕ ತಿಳ್ಕೊರಿ ಏ ಇಲ್ಲೇ ಹಬ್ದಾನ್ರಿ ಇಲ್ಲೇ ಹಬ್ದಾನ್ದ ಅಂದ್ರೆ 4 ಮಂದಿ ಹಿರಿಯರ ಮತ್ತು ನಾವು ಮನ್ಯಾಗ 3 ಮಂದಿ ಇರೋಣ ಇವನಪ್ಪನ ಕರ್ಕೊಂಬಂದ್ರು ಇರೋತ್ರ ಬಿಡ ಈ ಎಮ್ಮೆ 4 ಬೆಳಿತೀರಿ ನೀವು 4 ಕೈ ಎಮ್ಮೆ ಸಿಗಂಗಿಲ್ಲ ಸಿಗೂಲ್ಲ ಅನ್ನಕದ ಕಳ್ಕೊಂಡೈತೇನ್ರಿ ಕಳ್ಕೋದಲ್ವೋ 40,000ಕ್ಕೆ ಈ ಎಮ್ಮೆ ಸಿಗಂಗಿಲ್ಲ ಈ ಎಮ್ಮೆ ಬರುದಿಲ್ಲ ಬರುದಿಲ್ಲ ಹಿಂಗೆ ಹೇಳ್ರಿ ಹಾಂ ಒಂದು 5,000 ಕೊಡ್ತು ತೋರಿ ಬ್ಯಾಡ್ಗಪ್ಪ ಏನೋ ಯಾವ 5,000 2,000 ಕೊಡ್ತಂತ ಹೇಳಿ ನೋಡು ಚಂದಂಗೆ ನಿಮ್ಗೆ ಹಸು ಎತ್ತು ಬೇಡ್ರಿ ಇಲ್ದ್ರ ಹೋಗಿಬಿಡ್ರಿ ನೀವು ಸುಳ್ಳ ಹಾಲು ಹಿಂಡತೈತಿಲ್ಲ ಏ ಹಾಲು ಹಿಂಡು ಸಂಬಂಧ ಒಯ್ಯ ಐತೆ ಅದನ್ನ ಏ ತೋರ್ಸಲ್ಲ ಮತ್ತೆ ಹಿಂಡಿ ತೋರ್ಸಿಲ್ಲ ಮತ್ತ ಈಗ ಹಿಡ್ಕೋದ ಮತ್ತ ಕಾತ್ರಿ ಮೇಲೆ ಎಮ್ಮೆ ಒಯ್ದ ಖಾತ್ರಿ ನಂಬಿಕೆ ಮ್ಯಾಗ ಮನಿ ಮಾರಿ ಐತದ ಏ ಬಿಡೋಪ 50,000 ಬ್ಯಾಡಪ್ಪ ಬೇಡ 40,000 ಆದ್ರ ತಗೋ ನೋಡ್ಪ ತಮ್ಮ 3-4 ಮಂದಿ ಹಿರಿಯರಾದ್ರೆ ಒಟ್ಟ ವ್ಯಾಪಾರ ಮುಗಿದಿಲ್ಲ ಅದ ಆ ರಂಗ್ಯಾಗ ಕೊಡಿಸ್ಬಿಡ್ತಾನು ನೀವು ಹೋಗಿಬಿಡ್ರಿ
ಸುಳ್ಳ ಗುದ್ದಾಡ್ಬೇಡ. ಏಪ್ಪ ಕೈ ಮುಗಿತ್ ನೋ ಹಂಗ್ ಮಾಡ್ಬೇಡ. ಏನು ಹಂಗೆ ಮಾಡ್ಬೇಡ. ಮತ್ತೆ ಕೈ ಮುಗಿತೀನತಿ ಮತ್ತೆ ಈ ನಮನಿ ಮಾತಾಡತಿ. ಇವು ಮಾತಾಡವ ನಾವ್ ಏನು ಮಾಡೋಣ ಇಲ್ಲಿ? ಯಾವ ಸಣ್ಣ ಹುಡುಗರು ಮರ ಗೊತ್ತಾಗೋಲ್ಲ. ಈಗ ನಾನು ಮೂಯ್ತಿ ಬಿಡ, ಅವ್ ಹುಡುಗರು ಮೂಯ್ತಿ ನೋಡ್ಯಾರ ಎಮ್ಮೆ ಕೊಡ್ಸದನ ನೋಡ. ಅವ್ರ ಮೂಯ್ತಿ ನೋಡಿ ಹೆಂಗ ಇದ್ದ. ಇವತ್ತು ಸೊಟ್ಟ ಮೂತಿ ನೋಡಿ ನಾ ಎಮ್ಮಿ ನನಗೆ ಕೊಡ್ಸಾತೀನಿ 9 ಲೀಟರ್ ಹಿಂಡುದ. ನಿನಗೆ ತಿಳಿಯಾಗ್ತಾ ಇರಲ್ಲ, ನಾ ಏನು ಮಾಡ್ಲಿ ಅದಕ್ಕೆ? ಏ ಸೊಟ್ಟ ಗಪ್ರ ನಿನ್ನ ಎಬಡಿ ಬರ ಇಲ್ಲಿ ಬಾ ಸರಿ ಹೊರಗೆ. ಹಾ ಹಾಸೆ ಎಮ್ಮೆ ಹಾಯ್ತೈತಾನೆ. ಹಾಯು ಎಮ್ಮಿದ್ರು ಕೊಡಿಸಿನೋ. ಹಾಯ್ ಬೇಡ ಅಕ್ಕಪ್ಪ ನೋಡ. ಕಣ್ಣ ಅಲ್ಲೋ ಸುದ್ದ ಇದಾವಲ್ಲ ನೋಡ. ಏನ್ ಬೇಕು ಬೇಡ? ಎಲ್ಲ ಅದಾವಲ್ಲ, ಕಣ್ಣ ಕಿವಿ ಮೂಗ ಎಲ್ಲ ಅದಾವ. ನಿನ್ನ ಮಕ್ಕಳು ಇವ್ನಂಗ ಆಗ್ಬೇಕು ಬೇಡ? ಆಗ್ಬೇಕಪ್ಪ. ಇದ ಹಾಲು ತಿಂದ ಆಗ್ಯಾನ ನೋಡವ. ಇನ್ನೇನು ಹೇಳುದು ನಿನಗೆ? ಬಾ ಬಾಯಿಲಿ ಇಲ್ಲಿ ಬಾಯಿಲಿ ನೋಡ್ ಮಲಿ ಅದಾವ ಬಿಡಪ್ಪ. ಮುತ್ತು ನೇಮ್ಯದ ಏನ್ ಸಾದಾ ಎಮ್ಮೆಲ್ಲದ. ಎಲ್ಲಾರು ಹುಚ್ಚಿ ಹಂಗೆ ಮಾಡಬೇಡ. ನೋಡಿಲಿ ಏನ್ ಕರೆನ ಮುತ್ತುಂದದ. ಹಾ ನಮ್ದನಪ್ಪ ಮತ್ತೇನು ಬೇರೆದವ್ರು ತಂದು ಮಾರ್ತೋಣ. ಏನೇನು ತುಡುಗಿಂದ ತಿಳ್ಕೊಂಡ್ಯೋ? ಹಿಂಗ್ಯಾಕಪ್ಪ ಎಮ್ಮೆಂದೇವಪ್ಪ ಕೇಳಿ. ಹಾ ಮತ್ತೆ ನೀ ಹೇಳಿ ಮುತ್ತು ಅಂದ್ರ ಈ ಮುತ್ತು ಅಲ್ಪ ಬಾ ನೀ ಏನ್ ಮೆಣಸಿ ಬತ್ತು? ಅಗ್ದಿ ಪೂರಾ ಮನುಷ್ಯ ಮಾಡೈತಿ ಎಮ್ಮೆ. ಹಾಲು ಶಿಸ್ತ ಮನಿ ತುಂಬ ಹಾಲು ಬೇಕು. ಗುಂಡೆ ತುಂಬ. ಹಾ ನಿನ್ನ ಮಕ್ಕಳು ದಮ್ಮ ಆಗ್ಬೇಕು ತಿಂದ ಆಗ್ಬೇಕಲ್ಲ. ಹಂಗಾರ ಈ ಎಮ್ಮಿ ಒಯ್ ನಿನಗೆ ತಿಳಿವು ಹಾರಿ ಅಲ್ಲ. ಹುಚ್ಚುಗಳಂಗೆ ಮಾತಾಡ್ಕೊ ಕೂತಾರೆ ತಲೆಗೆ ಒಬ್ರ. ಈಗ ಹೇಳ್ರಿ, ಈಗ ಎಷ್ಟಾರ ಕೊಡವ್ರ ಹೇಳ್ರಿ. ಏಪ ಈ ದಾರಿ ನೀ ಅದನ್ನ ಬಿಟ್ಟು ಹೇಳ ಬೇಡ. ಅದನ್ನ 1,10,000 ಬೇಡ ಅದನ್ನ. ಏನ ಫೈನಲ್ ಒಂದು ಮಾತು ಹೇಳಿ. ಹಾ ಫೈನಲ್ ಹೇಳ. ಒಟ್ಟ 90,000 ಆದ್ರೆ ಎಮ್ಮಿ ಒಯ್. 90 ನೀನೇನು ಚಂಚಾನ ಇದನ್ನ ಮಾಡ್ಲೋ. ಅಲ್ಲಿ ಮುಕ್ಳಿ ಹರ್ಕೊಂಡು ಕೂತಾನ ಮೂಲ್ಯಾದಾಗ ಅವ್ನು ನೋಡಕ್ ಹೋಗ್ಲೋ. 20,000 ಕಡಿಮೆ ಮಾಡಿನಪ್ಪ ಹೇಳಿದ್ರಾಗ. ನೀ ಏನು 2 ಲಕ್ಷ ಸೇರಿ 50,000 ಕಡಿಮೆ ಮಾಡ್ತೀನಿ. ನಿನ್ನ ತೊಗೊಂಡು ಏನು ಮಾಡೋದೈತಿ? ಕೇಳ ಅವ್ರದಾರ ಎಷ್ಟೈತಿ ಕೇಳಲ್ಲ ಅಷ್ಟ. ಚಿಂತೆ ಮಾಡಕ್ ಹೋಗ್ಬೇಡ. ಎಮ್ಮೆ ಒಟ್ಟ 70 ಒಳಗೆ ಕೊಡಿಸ್ತೀನಿ ನಾನು. ಹಾಂ 55 ಕೊಡ್ಸು. ನೀ 55 60 ಅಂದ್ರೆ ಏನು ಬರಂಗಿಲ್ಲ. ನನ್ನ ಮಾತು ಕೇಳ. ಎಟ್ ಕರೆ ಕೊಡ್ಸ ಫೈನಲ್ ಹೇಳ್ಬಿಡತ್. ಫೈನಲ್ ಒಳ್ಳೆ 65ರಿಂದ 70 ಎಮ್ಮೆ ಕೊಡಿಸ್ತಾನೆ. ಆದ್ರೆ ಏನೈತಿ ನೀ ಒಂದು ಕಮ್ಮೀಸ್ ಹೋಗಿಬೇಕು. ಕಮ್ಮೀಸ್ ಅಂದ್ರೆ 5,000 ಹೋಗಿಬೇಕು. 65 ಕೊಡ್ಸು 5 ಕೊಡ್ತೀನಿ. ಹಾಂ 65 ಕೊಡ್ಸು 5 ಕೊಡ್ತೀನಿ. ಹಿಂಗತನದ ಬಾರ ರೂಪಾಯಿ ಬರ್ರಿ ಅಲ್ಲೇ ಬರ್ರಿ. ನೀಲೇ ಹೇಳಣ. ಇಲ್ಲೇ ಹೇಳಕ್ ಬರಂಗಿಲ್ಲ. ಬಾರೋ ನೀನು ನೀವು ಒಂದು ಸ್ವಲ್ಪ ಏನು ಸರಿಪಾ ಸರಿ ಬರ್ರಿ ಬಾ. ರೋಕ್ ಐತಲೋ ರೋಕ್ ಐತಲೋ. ಕ್ಯಾರಿ ಬ್ಯಾಗ್ ತಂದು ಗಾಡಿಯಾಗ ರೊಕ್ಕ ನೋಡಲ್ಲಿ ಕ್ಯಾರಿ ಬ್ಯಾಗ್ದ ತಂದರ್ಲ. ಹಾಂ ಅದಕ್ಕಾಗಿ ನಾ ಏನು ಹಾಕಿ ನೋಡ್ಕೊಂಡು ಶಾಂತಿ ಹಾರ. ಏನ್ ಮಾತ್ರ ಕುಂತ್ರಿ ಕೇಳ್ಬೇಕಲ್ರಿ? ನಾವೇನು ಬೇರೆ ಪ್ರೀತಿ ನೀನಿಲ್ಲದೆ ನಾನು ಹೇಗಿರ್ಲಿ ಇದನ್ನ ಮಾತಾಡ್ತಿಲ್ಲ. ಎಮ್ಮೆ ವ್ಯಾಪಾರ ಮಾತಾಡ್ತೀನಿಲ್ಲ. ಈ ಹಾಡಿ ಗಪ್ರಾಯ್ ಸುಳ ತಿಳ್ಕೊಬಿಡ. ಒಂದು ಕೆಲಸ ಮಾಡ. ಈ ಗಿರಿಕ್ ಹೋತಂದ್ರೆ ಹಾಳಿ ಗಿರಿಕ್ ಬರಂಗಿಲ್ಲ. ಒಟ್ಟು 60ಗೆ ಹೋಗ್ಬಿಡ್ತಾನೆ. ನೋಡಿ ಹೆಚ್ಚು ಮಾಡಪ್ಪ. 70 70 ಇನ್ನೇನು ಹಂಗಾರ ಗೋಕಾಕ್ಪೇಟೆ ಒಯ್ದೇವ್ರಿ. ಹಂಗಲ್ಲ ನಾ ಏನು ಮಾಡಿ ಅಲ್ಲಿ ಮುಲ್ವಾದಾಗ ಒಬ್ಬ ಬಿದ್ದದ ನಾವು ನೋಡಕ್ ಹೋಗೋದೈತಿ. ಇರ್ಲಿ ಬಿಡು. ಈಗ 60 ನನ್ನ ಕೈ ಹಚ್ಚ ಮ್ಯಾಲ ಒಂದು ಸ್ವಲ್ಪ ಏನು ಬರತ್ತಲ್ಲ ಅದು ನಿತ್ವ. ಹಾಂ ಹಿಂಗೆ ಇನ್ನ ಹಿಂಗೆ ಹೇಳ ಗಂಡ ಮಾತದ. 60 ನನಗೆ ಹಚ್ಬೇಕು ನೋಡಿ ಕೈ. 60 ನಿನ್ನ ಕೈಗೆ ಹಚ್ತಾನ. 60ರಾಗ ನೀ 5 ಕೊಡ್ಬೇಕು ನನಗೆ. ಹಂಗೆ ಮಾಡ್ಬೇಡಪ್ಪ. ಹಂಗೆ ಮಾಡ್ಬೇಡಿ. ಮತ್ತೆ ಸಾಲದ ಕಾಡತಾನಪ್ಪ ಅಡಿಸಿ ಮಗ ಭಾಳ. ಸರಿವಾರ ಇಲ್ಲಿ ಬಿಡ ಇಲ್ಲಿ ದಲಾಲಿನ ಬಿಟ್ನ್ಯಾ. ದಲಾಲಿ ಬಿಟ್ನಿ ಇಲ್ಲಿ ನಮ್ಮಾರ್ ತಮ್ಮಾರ್ ಜಗತ್ತಲ್ಲೋ. ನಮ್ಮಾರ್ ತಮ್ಮಾರ್ದು ನೋಡುವಂಗಿಲ್ಲ. ಈಗ ಇವಾಗ ಹಾಲು ಬೇಕಾಗ್ಯಾವ. ಇವನ್ ಕರಿಸಿನಿ. ನಿನಗೆ ಎಮ್ಮಿ ಮಾರೋದು ಬೇಕಾಗೈತಿ. ಕರೆ ಹಂಗೆ ಮಾಡ್ಬಿಡಪ್ಪ. ಏನು ಭಾಳ ಕೇಳ ಗಡ್ಬಡಿಸ್ಬೇಡ. ಇನ್ನೊಂದು ಸ್ವಲ್ಪ ಹೇಳ ಅವ್ನಿಗೆ ಹೆಚ್ಚಿಗೆ ಹೇಳ. ನಾ ಹೇಳ ಮಟ್ಟ ಕೇಳಿಲ್ಲ. ಮಾತು ಒಟ್ಟ ಬದಲಾಸೋಂಗಿಲ್ಲ. ನಾ 60 ಎಮ್ಮಿ ಕೊಡಿಸ್ತಾನೆ. ನನಗೆ ಅದ್ರಾಗ 5 ಬೇಕು. ನಾ ಏನು ಅವ್ರ ಕಡೆ ದಲಾಲಿ ಮಾಡ್ತಾನಲ್ಲ ಅದು ಮ್ಯಾಲ ನಾ ಎಟ್ಟು ಮಾಡಿದ್ರು ಅದು ನಂದೈತಿ. ಬೇಕಾದ್ರೆ ಎಮ್ಮಿ ಕೊಡ್ಸಂದ್ರೆ ಕೊಡಿಸ್ತಾನೆ. ಇಲ್ದ್ರೆ ಬೇರೆ ದಲಾಲ್ ತೊಗೊಂಡು ಮಾಡ್ಕೋ ಹೋಗಿ. ಆತಳಪ್ಪ. ಹಾಂ ಮಸುಳ ಅಂದ್ರೆ ಎಣಿಸಿ ಹೋಗ್ಬೇಕ ಮತ್ತೆ ರೊಕ್ಕ ಪುಕ್ಕ ಆಯ್ಕಿನ ಪುಕ್ಕಟ್ ಕೊಡ್ತಾನೆ. ಬರ್ರಿ ಇದು ಎನ್ನ 100 ರೂಪಾಯಿ ನೋಡಿಯಪ್ಪ. ಒಂದು ಹೊರತೆ 2 ತುಂಡ ಯಾವಾರ ಕುಲ್ಲ ಯಾವಾರ. ಚಂಚಗಾರಿಕೆ ಅದು ಇಲ್ಲ ನಮ್ದ. ಪೂರಾ ರೊಕ್ಕ ಕೊಟ್ಟ ಹೋಗಿ. ಇಲ್ಲ ನೋಟ್ ಕೊಡಲ್ದೆ ಯಾವಾರ ಆಗುದಿಲ್ಲ ಅದು. ಹಂಗ್ ನಡಿದಿಲ್ಲ ನಮ್ಮ ಕಡೆ. ಹಾಂ ಹಂಗೆ ನಡೀದಿಲ್ಲ ಅಂದ್ರೆ ಎಟ್ಟಕೈತ್ರಿ ನೀವು ಹೋಗ್ರಪ್ಪ. ಆ ರಂಗ್ಯ ರಂಗ್ಯ ರಂಗಿ ಎಲ್ಲ ಮಂಗೆ ಎಲ್ಲ ಇಲ್ಲಿ ನಿಂದ್ರಿ. ಎಟ್ಟು ಕೊಡಕ್ ಕುಂತೀರಿ? ನಿಮ್ಮ ರೇಟಿಗೆ ಮಾಡ್ಸಾಮದ ನೀವು ಲಘು ಕೊಡ್ರಿ. 65 ಕಡೆ ಹಾರಿ 80ಕ್ಕೆ ಮಾರ್ತೈತಿ ಎಮ್ಮೆ. ಇಲ್ಲಿ ನಮ್ಗೆ 65 ಅನ್ನೋದು, ಅವ್ರಿಗೆ 60 ಕೊಡೋದು, ನೀವು 5 ಕಮಿಷನ್ ತಗೊಳೋದು, ಮತ್ತೆ ಅವ್ರ ಕಡೆನೂ ತಗೊಳೋದು, ನಮ್ಮ ಕಡೆನೂ ತಗೊಳೋದು. ಮತ್ತೆ ನೀನು ಹರಿಲಿನ ನಾನು ಯಾಕೆ ಹರಿತೀರಿ? ಮತ್ತೆ ಎಮ್ಮೆ ಕೊಡ್ಸತ್ತೆ ಸ್ವಲ್ಪ ಕಮ್ಮಿ ಹೇಳ್ರಲ್ಲ. ಏನು ಕಮ್ಮಿ ಹೇಳ್ತಾರೆ?
75-80 ಏನ್ ಮಾಡೋದು ಹುಚ್ಚಿ ನಾಡು ಹುಚ್ಚಿ ಕಪ್ಕೊಂಡ್ರ ಇದಕ್ಕೇನ್ ತಿಳ್ತೈತೆ ತೋರಿ ಏ ಬಾರ ಮುತ್ತು ಬಾರ ಇಲ್ಲಿ ಬಾಯ್ಲಿ ಏ ಏನ್ ತಗೋ ನೀನ ತಗೋ ನಿಗ್ರಿ ಬೇಡ ಬಲ್ಲಿ ಇಲ್ಲ ಮಣ್ಣ ನಾನು ಕೊಡ್ತೀನಿ. ಹಾ ತಗೋ ಗಪ್ಪು ಮಗನ 5 ಲೀಟರ್ ಹಂಗಲ್ಲ? ಗಪ್ಪ ಅದೆಲ್ಲ ಮಾತಾಡಿದ್ದು ಏ ತಗೊಂಡ್ ಹಿಡ್ದಾರ ಹಿಡಿ ತಗೊಂಡ್ಬಿಡ ಏನ ಅವ್ನು ನಿಮ್ ಎಮ್ಮೆನ್ ನುಂಗಾತನ ಹಾ ಆತಳ ನೀ ಬಾರೋ ನೀನ್ ಬಾ ಮಾರಾಯ ನೀನ ಸರಿ ಎಲ್ಲಾರು ನಂಬುದು ಕಠಿಣ ಭಾಳ ಐತೆ ಅದಕ್ಕಾಗಿ ಎಲ್ಲ ದಲ್ಲಾಳ್ಗಾರ ನಂಬೇಡ ಹಾ ಹಾ ಹೇಳಿ ಕೇಳಿ ಮಾಡವನ ಅದಕ್ಕೆ ಮತ್ತೆ ನೀನು ಹಾ. ಇಲ್ಲಿ ತಗೋರಪ್ಪ ಹೇಳಿಬಿಡ ಹಾ ಮತ್ತೆ ಮೊದಲ ಹೇಳ್ತಾನ ನಮಗೂ ಟೈಮ್ ಏ ಇಲ್ಲ ನೋಡಪ್ಪ ನಿಂದು 55-60 ಇಲ್ಲ ಇವಂದು 80-90 ಇಲ್ಲ ಹೊಡಿತು ನೋಡ ವ್ಯಾಪಾರ ಹೊಡ್ಲಿ 65 ಕೆಮ್ಮಿ ಹರ ಹೊಡಿ ಆಯ್ತು ಮುಗಿದತ್ ನೋಡು ಹೇಳಿ 65 ಕೆಮ್ಮಿ ಹರ ಏನ್ ಬಿಚ್ ಕೊಡಪ್ಪ ಏ ಇನ್ನೆಲ್ಲ ಬೀಚ್ ಕೊಡಿ ಇನ್ನೆಲ್ಲ ನಿನಗೇನು ಹೇಳಿನ 55 ಹಾಂ 55 ನಿಮ್ಮ ಕೈಗೆ ಹ್ಞೂ ಆಯ್ತಾಯ್ತು ಬರ್ರಿ ಒಟ್ಟ ದಲಾಲಿಲ್ದ ಮಾಡಿದ್ದೆ ವ್ಯಾಪಾರ ಇದನ್ನು ಇಂದ ನೋಡ ಏ ಮತ್ತ ಯಾ ಇಲ್ರಿ ರೈತರು ನಾವು ಹಂಗೆ ಇದನ್ನ ಮಾಡಂಗಿಲ್ಲ ರೀ ನುಸಂಗಿಲ್ಲ ಮನಸ್ಸು ನುಸಂಗಿಲ್ಲ ನಿಮ್ಗೆ ರೊಕ್ಕ ಆಗಿರ್ಬೇಕು ಇವ್ರಿಗೆ ಏನ್ ಆಗಿರ್ಬೇಕು ಏ ಅದಾರ ಚಲೋ ಆಕೈತಿ ಹೇಳ್ರಿ ಅವ್ರಿಗೆ ಹಾಂ ಒಟ್ಟು ಗಪ್ಪರ್ನಿ 2-3 ತಿಂಗಳದಾಗ ಹಾಯ್ಲಿ ಹಂಗ ಬರ್ತಾರ ಅವ್ರ ರೊಕ್ಕ ಏ ಅಪ್ಪ ಕೈ ಮುಗಿಲೇನು ಹಂಗಲ್ಲೋ ಅಲ್ಲಿ ಮುಲ್ವಾದಾಗೆ ಮುಕ್ಳಿ ಹರ್ಕೊಂಡ್ಬಿದ್ದಾನ ಗೋಕಾಗದಾಗ ಒಬ್ಬ ನಮ್ಮ ಪಾವನೆ ಅವನು ನೋಡಕ್ಕೆ ಹೋಗ್ಲು ಎಮ್ಮಿ ಕೊಡ್ಸಲು ನಾನು ಏಪ್ಪ ಹೋಗ್ಲಿ ನೋಡೋಣ ಏನ್ ನೋಡ್ತೀರಿ ಅವ್ರ ಅಪ್ಪನ ಕೂಡ ಮಾತಾಡಲ್ಲ ಹುಡುಗರು ಕೂಡ ಏನು ಮಾಡ್ತೀವಿ ಹಾಂ ಏ ನಿಮ್ಮ ಜೋಡಿ ನಂದು ಕೆಲಸ ಬಿಡ ಪಟ್ನ ರೊಕ್ಕ ತೋರಿ ರೊಕ್ಕ ಎನಸ್ರಿ ರೊಕ್ಕ ಎನಿಸಿ ಎಮ್ಮಿ ಬೆಚ್ಚರಿ ರಂಗ್ಯ 80 ಆದ್ರೂ ಎಮ್ಮಿ ಬಿಡೋದಿಲ್ಲ ಮತ್ತೆ ರಂಗ್ಯ ಕೊಟ್ಟ ಬರ್ತಾನೆ ಸಂಜೆ ಒಳಗೆ ಏ ಎಲ್ಲಿ ರಂಗ್ಯಾನೋ ಮಂಗ್ಯಾನೋ ಮಾರಾಯಣ ರೊಕ್ಕ ಕೊಟ್ಟು ಎಮ್ಮೆ ಹೋಯ್ತು ಗಪ್ಪ ಹಾಂ ಹೋಗಿ ರೊಕ್ಕ ತರ್ಕೋರಿ ಏ ರೊಕ್ಕ ತಗೊಂಬರ ಹೋಗ್ತಾವ ತೋರಿ ರೊಕ್ಕ ನೀನು ಯಾ ನಮ್ನಿ ಪೆಂಡಿವು ಏ ಹತ್ತತ್ರದಾವಲ್ರಿ ಅನ್ಸ್ಕೋರಿ ಅವನ ಉಗ್ಗೋ ಅವನು ಎನಸಾಕ ಕಂಡಾಬಿಟ್ಟಿದ್ದು ಸೋಕೈತಿ ಇರ್ಲಿಲ್ಲ ಬ್ಯಾಂಕ್ ಹಾಕಿ ಬಿಡಕಲ್ಲ ಇಲ್ಲ ಹಾಕ್ಬಿಡು ಕೊಡ ಪಾಟ್ ಬಿಡ್ತಾನ ಏ ಹೋಗಪ್ಪ ಎಮ್ಮಿ ಬಿಚ್ಚ ಹೋಗಿ ಬಗೆಹರ್ದೈತಿ ಯಾವಾರ ಬಗೆಹರ್ದೈತಿ ಎಮ್ಮಿ ಬಿಚ್ಕೋ ಫ್ರೀ ಕೊಡ್ರಲ್ಲ ಏ ಅಪ್ಪ ಕೈಯಾರ ಮುಗಿಲಿ ಅನ್ನೋ ಗಪ್ಪು ಮಾರಾಯಣ ಕೈಯಾರ ಮುಗಿಲಿ ಏ ನಮ್ಮ ಹುಡುಗ ಕೇಳತ್ತಾನ ಕೊಡ್ರಿ ಏ ಏ ಮುಂದಿನ ತಿಂಗಳಿಗೆ ಕಟ್ಟಾಕ್ ನೀ ಮಾರ ಚಲೋ ಎರಡು ವರ್ಷಕ್ಕೆ ಅದು ಏನ್ ದೊಡ್ಡ ಎಮ್ಮೆ ಆಕೈತಿ ಹೋಗ್ಪ, ಅದೇನ್ ಹೋಯ್ರಪ್ಪ ಚಲೋ ಆಗ್ಲಿಪ್ಪ ನಿಮ್ಗೆ ಒಟ್ಟು ದೇವ್ರ ಸುಖ ಆಗ್ಲಿ ಹೋಗ್ಬೇಡ್ರಿ ಆಗ್ಲಿ ಏ ಚಂದಾಗಿ ಹಿಂಡಿ ಪಂಡಿ ಹಾಕ್ರಿ ಹಾಲು ಕುಡಿಯೋದಲ್ಲ ನಾನ್ ನೀನು ಏ ನೀವು ಇಬ್ರು ಎಮ್ಮೆ ಹೊಡ್ಕೊಂಬರಿ ಅವ್ ಪರ್ಬುಣ ಗಾಡಿ ಮ್ಯಾಗ ಹೋಗ್ಕೋ ಯಪ್ಪ ನಾ ಎಮ್ಮಿ ಮೇಲೆ ಐದು ಬರಾವ ಏ ಮಗನ ಗಾಡಿ ಐತೆ ಇಲ್ಲಿ ಎಮ್ಮಿ ಮೇಲೆ ಐದು ಬರಾವ ಹತ್ ಮಗನ ಹತ್ ಚಲೋ ಆಗ್ಲಿಪ್ಪ ಹೋಯ್ ಬರೀನ ಹಾ ಹೋಗಿ ಬರ್ತೀರಣ್ಣ ಚಲೋ ಆಗ್ಲಿ ಏ ಮತ್ತೆ ಹಾಲು ಕುಡಿಯೋದೇನ ನಾವು ಏ ಕುಡ್ರಿಪ್ಪ ಕುಡ್ರಿ 3 ತಿಂಗಳದಾಗ ಮೈ ಹಾಕ್ರಿ ಮೇ ಹಚ್ಚಿರಿ ಒಂದು ಸ್ವಲ್ಪ ಯಾರೇ ಕೂಗಾಡಲೆ ಹೌದಾ ಏನ್ ಭಾಳ ಸಮಾಧಾನ ಐತೆ ಮತ್ತ ನೋಡೋಣ ಹೇಳ್ದಂಗೆ ಮಾಡಿನಲ್ಲೋ ಏ ಮಾಡಿದ್ದೆ ಮರ ಇದ್ರಾಗ 65,000 ರೂಪಾಯಿ ಅದಾವ ಕರಿ ನೀ 10,000 ಉಳಿಸಿಲ್ಲ ಮರ ಏನೂ ಇಲ್ದ ಉರಿ ಬ್ಯಾಡ್ರು ಮನೆ ಏ, ಇಲ್ಲ ತೋರಪ್ಪ. ಉರಿ ಬ್ಯಾಡ್ರಿ ಇರ್ಲಿ ಇಲ್ತು ಹಾ. ಇಲ್ತು ಉರಿ ನಿನ್ನ ರೊಕ್ಕ ನಿನಗೆ ಬಂದಲ್ಲ 55 ಬಂದತು. ಮುಗಿದು ಹೋತ ನಾ 1 ಕೋಟಿ ಮಾಡಬಲ್ನ್ಯಾಕ ನನಗದ ಸಂಬಂಧ 10,000 ಬರೋದಿತ್ತಲ್ಲ ನೀ 10,000 ತಕೊರ್ಪ ಇದ್ರಾಗ ನೀನು ಇಲ್ಲ 10,000 ರೂಪಾಯಿ ನಾ ತಕೊಂಗಿಲ್ಲ 10 ನೋಟ್ನ ಹಿಡಿಯಂಗಿಲ್ಲ ಏನಿದ್ರು 500 ನೋಟ 2,000 ನೋಟನ ಹಿಡಿದ ನೀವೊಂದು ಕೆಲಸ ಮಾಡ ನಾನು ಈ ಸದ್ಯ ಗೋಕಾಕ್ ಹೋಗೋದಾನೆ ಸಂಜೆ ಒಳಗಾಗಿ ನನಗೆ ಏನು ಮಾಡಿಬಿಡು ಫೋನ್ ಪೇ ಮಾಡಿಬಿಡು ಆಯ್ತು ನನ್ನ ನಂಬರ್ ಐತ್ಲ ನಿನಗೆ ಮೈಂಡ್ ಮಾಡಿದ್ಲ ಫೋನ್ ಹಚ್ಚಿ ಕರ್ಸಿದಲ್ಲ ನಂಬರ್ ವೃದ್ಧಿ ಮಾಡ್ತೈತಿ ಮಾರೆ ಒಟ್ಟದ ಮತ್ತು 10,000 ಒಳಗೆ ಎಲ್ಲಾರು 100 ಕಡಿಮೆ 200 ಕಡಿಮೆ ಅಂತ ಮಾಡಿ ಏ ಹಂಗೆ ಮಾಡಕ್ ಬರಂಗಿಲ್ಲ ಮೊದಲು ಹೇಳ್ತಾನೆ ಮತ್ತೆ ನಾ ಹಾಂ ಹಾಂ ಕೆಂತ ಮಂಗ್ಯಾನೋ ಅಲ್ಲಪ್ಪ ಅರ್ಧ ಲೀಟ್ರ್ ಹಿಂಡು ಎಮ್ಮಿ ಬಕ್ರ ಆದ್ರ ಮತ್ತೆ ಅಲ್ಲಪ್ಪ ಅಲ್ಲಿ ಕಸಾಬ್ ರೇಟ್ ಕೇಳಿದ್ರು 25,000 ರೂಪಾಯಿ ಹೆಚ್ಚಿಗೆ ಒಯ್ದಾಗಿದ್ದಾವ ಅಂತ ಎಮ್ಮಿ 55 ಕೊಟ್ಟು ಅಲ್ಲ ನೀವು ತೊಗೊಂಡು ಹೋಗಿದಾವಿನ ಇನ್ನು ಅವ್ರ ಮನ್ಯಾಗ ಅರ್ಧ ಲೀಟ್ರ್ ಹಿಂಡ್ತೈತಿಲ್ಲ ನಮ್ಮ ಎಲ್ಲಿ ಇಟ್ಟು ಮೇವ ಇದನ್ನೆಲ್ಲ ಹಾಕಿ ಅರ್ಧ ಲೀಟ್ರ್ ಹಿಂಡ್ಬೇಕಾರ ಒದ್ದಾಡ್ತೈತೆ ಈ ನೀವು ನೋಡಿದಿಲ್ಲ 3 ಮಂದಿ ಹೆಂಗಿದ್ದು ಮೂತಿ ನೋಡಿದಿಲ್ಲ ಅವ್ರು ಹೆಂಗಿದ್ದು ಇನ್ನು ಅವ್ರ ಮನ್ಯಾಗ ಅರ್ಧ ಲೀಟ್ರ್ ಹಿಂಡ್ತೈತಿಲ್ಲ ಆಂಬಲದ ನಾನು 40 ಹೋಗ್ತಿಲ್ಲ ಮಾಡೀನಿ ಮತ್ತೆ ಆಂಬಲ್ ಚಲೋ ಆದ ದೇವ್ರ ದಲಾಲ್ಗ ಅವಂಗ ಬಿಟ್ಟಿದ್ದು ಅವ್ರು ಏನಾರ ಮಾಡ್ಕೋರ್ ದೇವ್ರ ಸಾಲ ಹರಿವಂಗ ರಾಕದು ಆತ ಮರ ಅದೊಂದು ಚಲೋ ಆದ ದೇವ್ರ ಪುಣ್ಯದಿಂದ ಇವತ್ತ ಇದು ಚಲೋ ಐತಿ ಬಾ ನೀವು ಇವತ್ತು ಗೊತ್ತಾಗ ಕೆಲಸ ಮಾಡಿ ಏ ಯಾವ್ದ್ರ ಸಂಬಂಧ ಕಟ್ಟ ಯಾವ್ದ್ರ ಸಂಬಂಧ ಮಕ್ಕಳ್ಯ ಏನ್ ನಿಮ್ ಹಿಡ್ದಾವ ಏನ್ ನಿಮ್ ಹಿಡ್ದಾವಲ್ಲ ನಿಲ್ರ ಏ ನಿಲ್ರ
ಏನ್ ಹೇಳಿದ್ನಿ ಏನು ಏನ್ ಹೇಳಿದ್ದೆ ಏನ್ ಹೇಳಿರಿ ಯಾವ್ದ್ರ ಸಂಬಂಧ ಬಿಡತ್ತೀರಿ ಏ ಆ ಎಮ್ಮೆ ಎಟ್ ಹಿಡ್ದೈತಿ ಅಂತ ಹೇಳಿದ್ದೆ ಎಟ್ ಮಂದಿ ಮೋಸ ಮಾಡಿದೆ ಹಿಂಗ್ ಮಾಡ್ಯ ಯಾ ಏಮಿ ನಮಗೆ ಆ ಎಮ್ಮೆ ಕೊಡಿಸಿ 10,000 ಕಮಿಷನ್ ತಂದ ಆ ಮಣ್ಣಿ ಕೊಡ್ಸಿದ್ದೇಮಿ ಏ ನಿಮ್ಮ ಹುಗ್ಕೊಂಡು ಬರ್ಲಿ ಹಡ್ಸ್ಯಾನ ಮಕ್ಕರಿ ನಿಮ್ ಹಿರಿದವನ ಹಡ್ಡಿ ಏ ಯಾವ್ದ್ರ ಸಂಬಂಧ ಏ ನಿಲ್ರಿ ಹುಡುಗಾರ ನಿಲ್ರಿ ಏ ನಿಲ್ರಿ ಏ ನನ್ನ ಮೊಬೈಲ್ ತರ ಮಗಗೆ ಅವ್ನಿ ಆ ಎಮ್ಮೆ ಎಟ್ ಕೊಡಿಸಿದಿ ನಮಗ ಅದನ್ನ ಎಟ್ ಹೆಂಡತೈತಿ ಅಂತ ಹೇಳಿ ಕೊಡಿಸಿದಿ 10,000 ಕಮಿಷನ್ ತಗೊಂಡಿ 9 ಲೀಟರ್ ಹಾಲು ಹೆಂಡತೈತಿ ಅಂತ ಹೇಳಿದೆ ಒಂದೊಂದ್ ಕಪ್ ಹಾಲು ಹೆಂಡವಾತದ ಹಾ ಏ ನಿಮ್ ಹಿರಿದವಳೆ ಏ ನೀ ಹಿಂಗ್ ಮಾಡಿ ಎಟ್ ಮಂದಿಗೆ ಮೋಸ ಮಾಡಿದಿ ಏ ಹಂಗ ಹೇಳ್ರು ನಡೀತಿತ್ಲು ಇದನ್ನ ಹಂಗ ಹೆಂಗ್ ಹೇಳ್ತಾರ ಒಂದ್ ತಿಂಗಳು ಮೇಯ್ಸುದು ಅದನ್ನ ನಾವನ ಹಡ್ಡಿ ಬಂದ್ಕ ಎಟ್ಟಾರ ಹಿಂಡತೈತಿ ಅದು ಒಂದ್ ಕಪ್ ಹೆಂಡವಾತ ಒಂದ್ ಕಪ್ ಪಾಪ ನಮ್ಮ ತಮ್ಮ ಹಾಲು ಕುಡಿಯವಲ್ಲ ಅದ್ರಾಗ ನಾವು ಇವಾಗ ಸೋಟ್ ನಮ್ಮ ಮನ್ಯಾನ ಬೇಕಿಗೆ ಹಾಲಾಗವಲ್ಲ ಅವ ಏ ಹಡ್ಸಿಗಣ್ಣ ಮಗನ ನಿಲ್ಲ ನಿನ್ನ ಮತ್ತ ನಿನ್ನ ಮತ್ತ ಆ ನಮನಿ ಬಿಡ್ಯಾತಿರಿ ಒಬ್ಬನ ಮಾಡಿ ಒಬ್ಬ ಬಕ್ಕೆ ಬಾರಿ ಬಾರದ್ರಿ ಇವ ನೋಡಪ್ಪ ಇವನ್ 10,000 ಕಮಿಷನ್ ತಗೊಂಡ್ ಮತ್ ಜಿಗದಾಡ್ತಾನ ಹಂಗಲ್ಲಿ ಏಮ್ ಹಿಂಗ್ ಹಿಡತೈತೆ ಅಂತ ಹೇಳ್ರಿ ನಾವು ಏನಾರ ಹೇಳ್ಯಾರ ಹೇಳ್ತಿಲ್ಲ ಅವನಿಗೆ ಏನ್ ಹೇಳ್ತೀವೋ ಮತ್ತೆ ಅಲ್ಲಿ ಲಿಸ್ಟ್ ಕೊಡತ್ನಾಗ ದಳ್ಳಾಳಿ ಮಾಡ್ತಿಲ್ಲ ಏ ನಿಮ್ಮನ್ನ ಮತ್ತೆ ನೋಡ್ಕೋತ ನಾನು ಯಾಕೆ ನೋಡ್ಕೋತಾನ ನೀವು ಎಲ್ಲಾರ ಏ ಇಲ್ಲೇ ಹೆಟ್ಟನ್ ಮತ್ತೆ ನಿಮ್ಮನ್ನ ನೋಡ್ಕೊಂತ ಹಗ್ಗಿಲೆ ಕಟ್ಟಿರಿ ನನಗೆ ಏನು ಅನ್ಸಿರ್ಕಿಲ್ಲ ನನ್ನ ದೋತ್ರ ಕಳ್ದು ನಾನು ಕಟ್ಟಿರಲ್ಲ ಸುಳಿ ಮಕ್ಕರ್ಯ ಹದ್ದು ಸಿಗ್ಲಿಲ್ಲ ಮತ್ತೆ ಮಾಡ್ತೀನಿ ನಿನ್ ಸಿಕ್ತಲ್ಲ ಅಯ್ಯೋ ದೇವ್ರ ನಾನು ಬಾಳೇನ ಈ ನೈಮ್ ಚೂ ಬಿಡ್ಲಿ ಏನ್ ಹುಡುಗರ್ನ ಏ ಬಟ್ಟೆ ಬೇಡಪ್ಪ ಕೈ ಮುಗಿತು ದೇವ್ರ ಕೈ ಮುಗಿತು ಕೈ ಬಿಡ್ಲಿಕ್ಕೆ ಉಗುಳಿ ಉಗುಳಿ ಏ ಉಗಳಪ್ಪ ಮೊದ್ಲು ಉಗಳದ್ನ ಅವ್ರು ಹಂಗೆ ಮಾಡ್ಯಾರಲು ನೀ ಅವ್ರದ್ದು ಟೆನ್ಷನ್ ತಗೋಕ್ ಹೋಗ್ಬೇಡ ಬಟ್ಟ ನೀ ಏನು ಇದನ್ನ ಕಾಳಜಿ ಮಾಡಕ್ ಹೋಗ್ಬೇಡ ಇದ್ರ ಡಬಲ್ ಕೊಡಿಸ್ತೀನಿ ನಾನು ಬಿಟ್ಟು ಬಿಡ್ದೇವ್ರ ಒಟ್ಟ ಎಮ್ಮೆ ಒಯ್ಯಿ ನಮ್ ರೊಕ್ಕ ನಮಗ್ ಕೊಡ್ಸ ಈಗ ಒಂದ್ ತಿಂಗಳು ಹುಡುಗರು ಎಲ್ಲಾ ತರಾಸ್ ತಗೊಂಡ್ ಮೇಷಾವು 30 ಚೀಲ ಹಿಂಡಿ ತಿಂದೈತಿ ಅದ್ ದಿನ ಒಂದೊಂದ್ ಚೀಲ ಹಾಕಿದ್ವು ಅದಕ್ಕ 30 15 ದಿವಸ ಯಾವಾರ ಏನ್ ತಿಂತಾವನು ಏ ನಾವು ತಿನ್ಸಿವಲ್ಲು ಅದಕ್ಕ ಎಂತ ಜಾಗದಾಗ ಬಂದು ಸಿಕ್ಕೋ ನೀವು ಈ ಹಡಿಸಿಗಣ್ಣ ಮಗನ ಎಕಡಿಂದ ಕರಿಸಿನು ಆ ಹಡಿಸಿಗಣ್ಣ ಮಕ್ಕಳು ಎಕಡಿಂದ ನಾನು ಆ ದಿವ್ಸ ಮೂಲವಾಗಿ ಯಾವ್ದಾನ ಮುಕ್ಳಿ ನೋಡಕ್ ಹೋಗಿರಿ ಚಲವಿತ್ತ ಇದು ಕೆಟ್ಟ ಐತಿ ನಾನು ಬಾಳೆ ಏ ಅವನೇನ್ ಮುಕ್ಕಳಿ ನೋಡ್ತೀಯ ಎಮ್ಮಿ ಮೇಷ್ ನಮ್ಮ ಮುಕ್ಕಳಿ ಹರ್ತಾವ್ ನೋಡಿ ಇಲ್ಲಿ ದಿವಸ 4 ಹೊಡಿತಾರ ತಿನ್ನ ಅದಕ್ಕ ನೀವು ಎಲ್ಲ ಯಾವ ನಮ್ಮ ಅದನ ಹಂಗಲ್ಲ ನೀವು 3 ಮಂದಿ ಬಂದಿರಿ ಬರೋದ್ನಾಗ 4 ಮಂದಿ ನೀವು 4 ಮಂದಿ ಬಿಡ್ಬೇಕ ಈ ಹಡಿಸಿಗಣ್ಣ ಮಕ್ಕಳು ಎಲ್ಲಾರು ಇಬ್ರು ಅವ್ರಿಗೆ ನೀನು ಹೊಡ್ಯಾಕ ಕರ್ಕೊಂಡ್ ಬಂದಿವಿ ಹೊಡ್ಯಾಕ ಕರ್ಕೊಂಡ್ ಬಂದು ಅವ್ರನ್ನ ನೀವು ಇಲ್ಲೋಲೆ ನಿಮ್ಮ ಒಚ್ಚಿಲ್ ಹಿಂಡಿ ನಿಮ್ಮ ರೊಕ್ಕ ಇಸು ಕೊಡ್ತೀನಿ ದೇವ್ರ ನಾನು ಬಿಟ್ರೆ ಸಾಕೀಗ ಈ ರೊಕ್ಕ ತರ್ಸೋ ಹುಚ್ಚಿ ಬಿಡ್ತು ರೊಕ್ಕ ತರ್ತನು ಹೋಗಿ ತರಂಗಿಲ್ಲ ಅವ್ರ ಈಗ ನಾ ಇದ ಊರವನ ಏನು ಊರ್ ಬಿಟ್ಟು ಹೋಗ್ತಾನ ಹೋದ್ರಂದ್ರ ಒಗ್ಗೋನ ಬಿಚ್ಚರ್ ನೋಡಕ್ಕೆ ತರ್ತನು ರೊಕ್ಕ ಬೇಡಪ್ಪ ಇವನ್ನ ಈಗ ಅವ್ರನ್ನ ಫೋನ್ ಹಚ್ಚಿ ಕರ್ಸ ಅವ್ರನ್ನ ಇಲ್ಲೇ ಫೋನ್ ಹಚ್ಚಿ ಕರ್ಸೋದ್ ಬೇಡ ನನ್ನ ಮಾತು ಕೇಳಿ ಬೆಚ್ಚ ಒಂದ್ ಸ್ವಲ್ಪ ನಂದು ನಿಮ್ಮಂಗ ಸಿಟ್ಟೈತೆ ನಂದು ನಿಮ್ಮಂಗ ಸಿಟ್ಟೈತೆ ಒಂದ್ ಸ್ವಲ್ಪ ಬೆಚ್ಚ ನನ್ನ ಏ ಬೆಚ್ಚ ಹುಡುಗ ರೊಕ್ಕ ತಂದು ಬೆಚ್ಚನೆ. ಏ ಉಚ್ಚ ರೊಕ್ಕ ತಂದು ಕೊಡ್ತಾನ ಪುಚ್ಚ ಓ ಎಲ್ಲ ಹೊಡೆ ತುಕ ಫೋನ್ ಅಂತ ಕತೆ ಹುಡುಗಿ ಬಂದು ಬಿಟ್ವಾ ಕರ್ಕೊಂಡ್ ಬರ್ತೀನಿ ಹೋಯಪ್ಪ ಯಾವ ಕರ್ಕೊಂಡ್ ಬರ್ತಾನ ನೀನ್ ಹಿಡ್ದ ಮುತ್ಯ ಯಾಕೆ ಬಿಡೈತಿ ಹೇಳಪ್ಪ ಹೇಳಂಗಿಲ್ಲ 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 ಯಾಕೆ ಬಿಡೈತಿ ಹೇಳೋ ಮಾರಾಯ ನಿಮ್ ಹಿಡ್ದವ ನನಗಾಗಿದ್ದ ಪರಿಸ್ಥಿತಿ ನೋಡಿದ್ರೆ ಹೇಳುವಂಗಿಲ್ಲ ಹೇಳುವಂಗಿಲ್ಲ ನಿಮ್ ಸಾಮಾನ್ಯ ಬಾದ್ ಮಾಡ್ತಾನೆ ಹೋಗು ನಿಮ್ಮ ಇಂಜನ್ ಬಾದ್ ಮಾಡ್ತಾನೆ ನಿಮ್ಮ ಇಂಜನ್ ಬಾದ್ ಮಾಡ್ತಾನೆ ನಿನ್ನ ಇಂಜನ್ ಬಾದ್ ಮಾಡ್ತಾನೆ ಏನ್ ಇಂಜಿನ್ ಅಂದ್ರೆ ಏನ ಇಂಜನ್ ಅಂದ್ರೆ ಇದ್ ನೋಡಿ ಇಂಜನ್ ಅಂದ್ರೆ ಇದ್ ನೋಡ ಏಪ್ಪ ಇನ್ನ ಮ್ಯಾಲ ಬಿಡಿಕರಿ ಅಲ್ಲಿ ಬಿಡಿ ಬೇಡಪ್ಪ ಇನ್ನ ಈ ತಿಂಗಳ ಮದುವೆ ಮಾಡ್ಕೊಂಡನಪ್ಪ ನಿನ್ನ ಇಂಜನ್ ಬಾದ್ ಮಾಡ್ತಾನೆ ನಮ್ಮ ಮಣ್ಣೆ ಮದಿಗೇನು ಬೇಡ ಕಾಕ ಏಪ್ಪ ಬಿಡಿ ಆಯ್ತು ಯಾಕೆ ಹೇಳೋ ಮಾರಾಯ ಈಗ ಯಾವ್ದ್ರ ಸಂಬಂಧ ನೀವು ಯಾವ್ದ್ರ ಸಂಬಂಧ ನನಗೆ ಸುಳ್ಳು ಹೇಳ್ರಿ ನಾನು 5 ಮಂದಿ ಬಡದಾರ 5 ಮಂದಿ ಬಡದ್ರು ಅಡಿಸ್ಕೊಂಡು ಮಕ್ಕಳ್ರಿ ದನ ಬಡ್ದಂಗ ಬಡದ್ರು ಈಗ ತೋತ್ರಲೆ ಕೈಟ್ಟು ಬಡದ್ರು ಯಾಕಪ್ಪ ಹಿಂಗ್ಯಾಕ ಅದಕ್ಕೆ ಹೇಳ ನಿನ್ನ ಎಮ್ಮೆ ಎಟ್ಟು ಹಿಡ್ತೈತೆ ಕರೆ ಹೇಳ ನಿನ್ನ ಎಮ್ಮೆ ಎಟ್ಟು ಹಿಡ್ತೈತೆ ಕರೆ ಹೇಳ ನಿನ್ನ ಮನಿದವ್ರಾನಿ ನಿನ್ನ ಮನಿದವ್ರ ಎಮ್ಮಿದು ಗೊತ್ತಾಗ್ತಾವಲ್ಲ ನಿನ್ನ ಮನಿದವ್ರಾನಿ ಮಾಡಿ ಹೇಳ ಯಾಕೆ 9 ಲೀಟರ್ ಹಿಂಡಿಟ್ಲೆ ಏ ಸುಳ್ಳು ನಿನ್ನ ಮನಿದವ್ರಾನಿ ಮಾಡು ಏ ಮನಿದವ್ರಾನಿ ಮಾಡು ಇಲ್ಲ 3 ಹೆಂಡ್ತೈತಿ ಇದು ಸುಳ್ಳು ಇದು ಸುಳ್ಳ ನೀ ಕರೆ ಹೇಳಿ ಇನ್ನೇಮ್ ಬರ್ತೈತಿ ಹೇಳ್ತಾನಗಪ್ಪ ಮರ ಹೇಳ್ತಾನಗಪ್ಪ 1/2 ಲೀಟರ್ ಹಿಂಡ್ತೈತೆ ಅಷ್ಟ ನನ್ನ ದೋತ್ರನ ಕಳಿಸಿ ಅವ್ರ ತೆಂಗಿನ ಗಿಡ ಕಟ್ಟಿ
ದನ ಬಡ್ದಂಗ 5 ಮಂದಿ ನಾನು ಬಡ್ದಾರ ಮಕ್ಕರ್ಯ ಎಲ್ಲ ರೊಕ್ಕ ಹೋಯ್ಕ್ರಿ ಎಲ್ಲ ರೊಕ್ಕ ಇಲ್ಲ ಅವ್ 30 ಚೀಲ ಹಿಂಡಿ ಹಾಕ್ಯಾನ 15 ದಿವ್ಸನಾಗ 30 ಚೀಲ ಹಿಂಡಿ ಹಾಕ್ಯಾನ ತಪ್ಪ ಹೋದ್ರಿ ಮಗ ಹೇಳ್ಯಾನ ನನಗೆ 15 ದಿವ್ಸನಾಗ ಯಾ ಎಮ್ಮೆ 30 ಚೀಲ ತಿಂತ ಹೇಳ 30 ಚೀಲ ಹಿಂಡಿನ ರೊಕ್ಕ ಬೇಕು ನನಗ ಎಲ್ಲ ಕೊಡ್ತು ಬಿಡಪ್ಪ ಬಿಡಿಬೇಡ ಆದ್ರೆ ಎಲ್ಲ ರೊಕ್ಕ ಕೊಡ್ತು ಬಿಡಾರ ತಪ್ಪಾಗೈತ್ ಬಿಡ್ ನಮ್ದು ಎಲ್ಲ ರೊಕ್ಕ ಕೊಡ್ತು ಮೆಮ್ಮಿ ಹಂಗ ಹೋಯ್ಕ್ರಿ ನಮ್ಮನ್ನ ಬಿಟ್ಟು ಬಿಡು ಒಟ್ಟ ಬಿಚ್ಚ ಎಮ್ಮಿನ ಒಯ್ಯಿ ರೊಕ್ಕನ ಕೊಡ್ತು ಆದ್ರೆ ಎಲ್ಲ ನಿಮ್ಮನ್ನ ಮತ್ತೆ ಇಂಜನ ಬಾದ್ ಮಾಡಿ ಬಿಡ್ತಾನ ಮತ್ತೆ 20,000 ಅಟ್ಟ ಕೊಡಾರ ಎಲ್ಲ ಕಟ್ ಮಾಡ ಯಾ 20,000 ಕೊಡ್ಲಿ ಆ ಎಮ್ಮಿಗೆ ಯಾ ಎಮ್ಮಿಗೆ ಒಟ್ಟ ಎಮ್ಮಿ ಬ್ಯಾಡ ನಮಗ ಸರಿ ವರ್ಗ ಮಾರೇ ನಿನ್ ರೊಕ್ಕ ಕೊಡ್ತು ತಗೋ ರೊಕ್ಕ ಕಟ್ಟಲ್ಲ ಆ ರೊಕ್ಕ ಬರ್ಬೇಕು 30 ಚೀಲ ಹಿಂಡಿದ ರೊಕ್ಕ ಬೇಡ ನಾವು ಅದು ಬರ್ಬೇಕು ಕೊಡ್ತು ತಗೋ ಹಾ ತಾಪಿಗೆ ಏರ್ಸ್ಕೊಂಡನು ಮಾರಯ್ಯ ಏನ್ ಕೆಟ್ಟ ಬಡ್ದ ನನ್ನ ದೋಟ ಕಳಿಸಿ ನನ್ನ ಕಟ್ಟಿ ಬಡ್ದಾರ ನಿಮ್ಮಂತ ಹಡ್ಸಿ ಮಕ್ಕಳು ದಲಾಲಿನ ಮಾಡ್ಬೇಕಾಕೈತಿ ಆಮೇಲೆ ಮತ್ತ ಬೇಡ ಬೇಡ ಬಾ